ಜೈನಕಾಶಿ ಮೂಡಬಿದರೆ ಬಡಗಬಸದಿಯ ಭಗವಾನ್ ಶ್ರೀ ಚಂದ್ರಪ್ರಭಾ ಸ್ವಾಮಿಯ ರಥೋತ್ಸವ ಸೋಮವಾರ ಪರಮಪೂಜ್ಯ ಜಗದ್ಗುರು ಭಾರತ ಭೂಷಣ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿ ಶ್ರೀ ಜೈನಮಠ ಮೂಡಬಿದ್ರೆಯವರ ಪಾವನ ಸಾನ್ನಿಧ್ಯ ಹಾಗೂ ನೇತೃತ್ವದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ದವಳತ್ರಯ ಜೈನ ಕಾಶಿ ಟ್ರಸ್ಟ್ ಶ್ರೀ ಜೈನಮಠ ಮೂಡಬಿದ್ರೆ ಸಹಯೋಗದಲ್ಲಿ ಮಕ್ಕಿಮನೆ ಕಾಲವೃಂದ ಮಂಗಳೂರು ವತಿಯಿಂದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಅನುಷಾ ಜೈನ್ ಬೆಳವಾಯಿ, ಮಾನ್ವಿ ಜೈನ್ ಮೂಡಬಿದ್ರೆ, ದಿಯಾ ಆಳ್ವಾ ಮೂಡಬಿದ್ರೆ, ಪ್ರಥಮ್ ಮಾರೂರು, ಶಾರಿಕಾ ಮೂಡಬಿದ್ರೆ, ಕವನ ಜೈನ್ ಮಾರ್ನಾಡು, ಕಾವ್ಯ ಜೈನ್ ಮಾರ್ನಾಡು, ಅನಿಂದಿತಾ ಜೈನ್ ಬೆಳವಾಯಿ ಮೊದಲಾದವರು ಭಾಗವಹಿಸಿದರು. दर्शनं देवदेवस्य दर्शनं पापनाशनं दर्शनं स्वर्गसोपानं दर्शनं मोक्षसाधनं ನೀಡ್ತಾ ಇದ್ದಾರೆ. ಅದೇ ರೀತಿ ಆ ಒಂದು ಮಕ್ಕಿಮನೆ ಕಲಾವೃಂದ ಇವತ್ತು ಬೆಳೆದು ರಾಜ್ಯ ಮಟ್ಟದಲ್ಲಿಯೂ ಕೂಡ ಮಕ್ಕಳು ಪ್ರಶಸ್ತಿಯನ್ನ ಪುರಸ್ಕಾರಗಳನ್ನ ಪಡೆಯುವಷ್ಟರ ಮಟ್ಟಿಗೆ ಅದು ಬೆಳೆಸಿ